ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಶಾಸಕರ ಉಪಸ್ಥಿತಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಂಟ್ವಾಳ ತಾಲೂಕಿನ ಕೇಪು ಉಳ್ಳಾಲ್ತಿ ಕ್ಷೇತ್ರದಲ್ಲಿ 800 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಕೋಳಿ ಅಂಕದಲ್ಲಿ ಜೂಜು, ಅಕ್ರಮ ಚಟುವಟಿಕೆ ನಡೆಯುತ್ತಿದೆ ಎಂಬ ಆರೋಪದಲ್ಲಿ ಪೊಲೀಸರು ದಾಳಿ ನಡೆಸಿ ಧಾರ್ಮಿಕ ಭಾವನೆಗಳಿಗೆ ಕುಂದುಂಟು ಮಾಡಿದ್ದಾರೆ. ಆದರೆ ಇಲ್ಲಿ ಸಂಪ್ರದಾಯ ಪ್ರಕಾರವಾಗಿ ಕೋಳಿ ಅಂಕ ನಡೆಯುತ್ತಾ ಬಂದಿದೆ, ಜೂಜಾಟವಲ್ಲ. ಸರ್ಕಾರ ಜನಪದ ಸಂಸ್ಕೃತಿಯ ಭಾಗವಾಗಿರುವ ಕೋಳಿ ಅಂಕವನ್ನು ನಿಲ್ಲಿಸುವ ಪ್ರಯತ್ನ ಮಾಡಿರುವುದು ಖಂಡನೀಯ. ಇದರ ವಿರುದ್ಧ ಕಾನೂನಾತ್ಮಕವಾಗಿ ಬಿಜೆಪಿ ಹೋರಾಟ ನಡೆಸಲಿದೆ ಎಂದರು. ಒಂದು ನಂಬಿಕೆಯ ಕೋಳಿ ಅಂಕದ ಕಾರ್ಯಕ್ರಮ ಅಲ್ಲಿ ನಡೀತಾ ಇರುವಂಥದ್ದು ಎಲ್ಲರ ಗಮನಕ್ಕೆ ಗೊತ್ತಿರುವಂಥದ್ದು. ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇದೊಂದು ನಮ್ಮ ಜನಪದ ಸಂಸ್ಕೃತಿಯ ಭಾಗ, ಗ್ರಾಮೀಣ ಸಂಸ್ಕೃತಿಯ ಭಾಗ. ಇದರಲ್ಲಿ ಭಕ್ತಿ, ಶ್ರದ್ಧೆ, ನಂಬಿಕೆಯ ವಿಷಯಗಳಿದೆ. ಈ ರೀತಿಯ ಕೋಳಿ ಅಂಕವನ್ನು ಏಕಾಏಕಿ ಪೊಲೀಸರ ಮುಖಾಂತರ ಹತ್ತಿಕ್ಕಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ನೇರವಾಗಿ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯ ಮುಂದುವರಿದ ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಾಸಕ ಡಾ ವೈ ಭರತ್ ಶೆಟ್ಟಿ ಮಾತನಾಡಿ, ಕೇಪು ಕ್ಷೇತ್ರದಲ್ಲಿ ಜೂಜಿನ ವ್ಯವಸ್ಥೆ ಇಲ್ಲ. ಇಷ್ಟು ವರ್ಷಗಳಿಂದ ಅಲ್ಲಿ ನಡೆಯುತ್ತಿದ್ದ ಕೋಳಿ ಅಂಕವನ್ನು ಈ ವರ್ಷ ಹಠಾತ್ತಾಗಿ ತಡೆಯಲು ಪ್ರಯತ್ನಿಸಿರುವುದಲ್ಲದೆ ಪಕ್ಷದ ಜಿಲ್ಲಾಧ್ಯಕ್ಷರ ಮೇಲೂ ಪ್ರಾಣಿ ಹಿಂಸೆ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಜೂಜು ಇಲ್ಲದೆ ನಡೆಯುವಂಥ ಕೋಳಿ ಅಂಕಗಳು ನಮ್ಮ ಕರಾವಳಿ 3 ಜಿಲ್ಲೆಗಳ, ಕಾಸರಗೋಡು ಹಿಡ್ಕೊಂಡ್ರು ಸಹ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿಯಲ್ಲಿ ನೋಡಿದರೆ ಎಲ್ಲ ಕಡೆ ಸಹ ಜೂಜು ಇಲ್ಲ, ಜೂಜು ಕಟ್ಟೋದಿಲ್ಲ. ಆ ರೀತಿಯ ಒಂದು ಸಾಂಪ್ರದಾಯಿಕ ಪರಂಪರೆ ನಮ್ಮಲ್ಲಿ ಇದೆ. ಯಾವುದೇ ಜಾತ್ರಾ ಮಹೋತ್ಸವದಲ್ಲಿ ಕೋಳಿ ಗುಂಟ ಅಂತ ಮೊದಲು ಒಂದು ಗೂಟ ಹಾಕಿ ಅದಾದ್ಮೇಲೆ ಜಾತ್ರೆ ನಡೆಸೋದು ಎಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ಮಂಗಳವಾರ ಯಾರಾದರೂ ದೇಹಾಂತವಾದರೆ ಕೆಲವು ಕಡೆ ಅದು ನಮ್ಮ ಸಂಪ್ರದಾಯ ಇದೆ, 2 ಕೋಳಿಯನ್ನು ಬಿಟ್ಟು ಆನಂತರ ಇದು ಆಚೆ ಹಾಕುವ ಒಂದು ಪದ್ಧತಿ ಸಹ ನಮ್ಮಲ್ಲಿದೆ. ಇದಕ್ಕೆಲ್ಲ ಪರಂಪರಾಗತವಾಗಿ ನಮ್ಮ ಈ ಸಂಸ್ಕೃತಿಯ ಒಂದು ಭಾಗ. ಈಗ ಇಷ್ಟು ವರ್ಷ ಏನೂ ಆಗ್ತಿರಲಿಲ್ಲ, ಸಡನ್ ಆಗಿ ಈ ವರ್ಷ ಜನರಿಗೆ ನಿಲ್ಲಿಕ್ಕೆ ಬಿಡುವುದಿಲ್ಲ, ಈ ರೀತಿಯ ಸಂಪ್ರದಾಯವನ್ನು ಮುಂದುವರಿಸ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಮುಖ್ಯವಾಗಿ ಇದರಲ್ಲಿ ನಮ್ಮ ಮಾಜಿ ಶಾಸಕರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಸಹ ಕೇಸನ್ನು ಹಾಕಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನು ಅವ್ರ ಮೇಲೆ ಸಹ ಹಾಕಿದ್ದಾರೆ. ಅವರಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ, ಕೋಳಿಯನ್ನು ತೆಗೆದುಕೊಂಡು ಹೋಗಲಿಲ್ಲ, ಯಾರು ಸಹ ನೋಡ್ಲಿಕ್ಕೆ ಹೋಗಿದ್ದಾರೆ, ಪ್ರಾಣಿ ಹಿಂಸೆ ಕೇಸನ್ನು ಹಾಕಿದ್ದಾರೆ. ಹಾಗಾದರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಹಬ್ಬ ಹರಿದಿನಗಳಾಗ್ತದೆ. ಎಷ್ಟೋ ಕುರಿಗಳನ್ನು ಕಡಿತಾರೆ, ಎಷ್ಟೋ ಕಡೆ ಕೋಳಿಯನ್ನು ಕಡಿತಾರೆ. ಅದನ್ನು ನಿಲ್ಲಿಸುವಂಥ ತಾಕತ್ತು ಇವರಿಗಿದೆಯಾ, ಅಥವಾ ಪ್ರಾಣಿ ಹಿಂಸೆ ಆಗ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ಇದೇ ಮೆಥಡಲ್ಲಿ ಕುರಿಯನ್ನು ಕಡಿಬೇಕು ಅನ್ನುವಂಥ ಕಡಿವಾಣ ಹಾಕುವಂಥ ತಾಕತ್ತು ಈ ಸರ್ಕಾರ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿಗೂ ಇದೆಯಾ? ಹಾಗೆ ಈ ರೀತಿಯ ಒಂದು ದಬ್ಬಾಳಿಕೆಯನ್ನು ನಮ್ಮ ಸಂಸ್ಕೃತಿ ಸಂಸ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ, ನಾವು ಈ ಹಿಂದೆ 3 ವರ್ಷ ಸರ್ಕಾರ ನಡೆಸಿದ್ದೇವೆ. ನಮ್ಮ ಅವಧಿಯಲ್ಲಿ ಒಂದೇ ಒಂದು ಇಂತಹ ಘಟನೆ ನಡೆದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಿಗಳನ್ನು ಸೇರಿಸಿ ಇಂತಹ ತಪ್ಪುಗಳನ್ನು ಸರಿಪಡಿಸುವುದು ಆಗುವುದಿಲ್ಲ ಎಂದಾದರೆ ಇದು ಕೇವಲ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಹೊಡೆತ ನೀಡುವ ವಿಚಾರ. ಕೋಳಿ ಅಂಕಕ್ಕೆ ಸಾವಿರಾರು ಜನ ಹೋಗುತ್ತಾರೆ, ಅವರೆಲ್ಲರ ಮೇಲೆ ಪ್ರಕರಣ ದಾಖಲಿಸುತ್ತಾರೆಯೇ ಎಂದು ಪ್ರಶ್ನಿಸಿದರು. ಎಲ್ಲೆಲ್ಲಿ ಹಿಂದೂ ಧಾರ್ಮಿಕ ವ್ಯವಸ್ಥೆಗಳಿದೆ ಅಲ್ಲಿ ಮಾತ್ರ ಪೆಟ್ಟುಕೊಡುವಂಥ ಪ್ರಯತ್ನಗಳು, ಕಾನೂನು ಇಂಪ್ಲಿಮೆಂಟೇಷನ್ ಆಗುವಂಥ ಪ್ರಯತ್ನಗಳು ಯಾಕೆ ಮಾಡ್ತೀರಿ? ಸೌಂಡ್ ಪೊಲ್ಯೂಷನ್, ದೇವಸ್ಥಾನಗಳು, ಇನ್ನಿತರ ಇದು ಮಾತ್ರ ಕಾಣುತ್ತೆ ನಿಮಗೆ. ಪ್ರಾಣಿ ಹತ್ಯೆ ಏನೋ ಕ್ರೂಯಲ್ಟಿ, ನೀವು ಈ ಕೋಳಿ ಅಂಕದ ವ್ಯವಸ್ಥೆಗಳು ಮಾತ್ರ ಕಾಣುತ್ತಾ? ಬೇರೆ ಕಡೆ ಕಾಣಲ್ವಾ? ಅದೇ ಭರತ್ ಶೆಟ್ಟಿ ಇರ್ಬೋದು, ಸಂಸದರು ನಾವು ಹೇಳೋದು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ. ನೀವು ಕಾನೂನು ಮಾಡೋದು ಅಂತ ಹೇಳಿದ್ರೆ ಇಲ್ಲಿಗಲ್ ಸ್ಲಾಟರ್ ಹೌಸ್ ಇರ್ಬೋದು, ಇವು ಒಂದೇ ದಿವಸ 1000 ಗಟ್ಟಲೆ ಮಟನ್ ಮಾಡಿ ತಿಂತಾರಲ್ಲ, ನಿಲ್ಲಿಸಿ. ತಾಕತ್ತಿದೆಯಾ ನಿಮಗೆ? ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಮಾತನಾಡಿ, ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಖಂಡಿಸಿದರು. ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾ ಬಿಜೆಪಿ ವಕ್ತಾರ ಅರುಣ್ ಜಿ ಶೇಟ್, ಯತೀಶ್ ಆರ್ವಾರ್, ಜಗದೀಶ್ ಆಳ್ವ, ವಸಂತ ಪೂಜಾರಿ ಉಪಸ್ಥಿತರಿದ್ದರು.